ಬಡಕೈ ಬಾರ್ಕೂರುಡ್ದು ತೆನ್ಕೈ ಚಂದ್ರಗಿರಿ ಮುಟ್ಟ ಮುಡೈ ಘಟ್ಟದ ಗರುಡ್ದು ಪಡ್ಡೈ ಕಡಲ ತಡಿ ಮುಟ್ಟ ಈ ತುಳುನಾಡು. ಇಲ್ಲಿ ಬಬ್ಬು ಸ್ವಾಮಿ ನೆಲೆ ನಿಂತು ಸುಮಾರು 400 ವರ್ಷಗಳ ಹಿಂದೆ, 4 ಶತಮಾನಗಳ ಹಿಂದೆ ಈ ಒಂದು ಪವಿತ್ರ ಸ್ಥಳದಲ್ಲಿ ಬಬ್ಬು ಸ್ವಾಮಿಯ ನೆಲೆ ಆಯಿತು ಅಂತೇಳಿ ನಮ್ಗೆ ಒಳ್ಳೆ ರೀತಿಯ ಗುಡಿ ನಿರ್ಮಾಣ ಆದ ಸ್ಥಳ. ಬಹುಶಃ 1 ವರ್ಷದ ಹಿಂದೆ ಅದು ನೋಡಿದ್ರೆ ಇದಕ್ಕೆ ವಿಶೇಷವಾಗಿ ಕೂಸ್ಪಲ್ಲ ಅಂತೇಳಿ ಒಂದು ಹೆಸರು, ಅಂದ್ರೆ ಯಾರಿಗೂ ಬೇಡವಾದ ಸ್ಥಿತಿಯಲ್ಲಿ ಇದ್ದಂತ ಒಂದು ಸ್ಥಳ. ಇಲ್ಲಿ ಯಾರೂ ಬರ್ತಾ ಇರ್ಲಿಲ್ಲ. ಅಣ್ಣಯ್ಯ ಅಂತೇಳಿ ಹೇಳುವವರು ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ರು. ಒಂದು ಗುಡಿ ಇತ್ತು, ಇಲ್ಲಿ ಜೀರ್ಣಾವಸ್ಥೆಯಲ್ಲಿ ಇತ್ತು. ಸ್ಥಳವನ್ನು ಅಗೆದು ಸರಿ ಸಮತಟ್ಟು ಮಾಡುವ ಸಂದರ್ಭದಲ್ಲಿ ಅನೇಕ ಕುರುಹುಗಳು ಇಲ್ಲಿ ಸಿಕ್ಕಿದೆ. ಈ ಸ್ಥಳದಲ್ಲಿ ಹಿಂದೆ ದೈವಸ್ಥಾನದಲ್ಲಿ ಅನೇಕ ಬಬ್ಬು ಸ್ವಾಮಿಗೆ ಸಂಬಂಧಪಟ್ಟಂತ, ಈ ದೈವಸ್ಥಾನಕ್ಕೆ ಸಂಬಂಧಪಟ್ಟಂತ ಅನೇಕ ಕಡ್ಸಲೆ ಇರಬಹುದು. ಕೋಟಿ ಚೆನ್ನಯ್ಯರು 400 ವರ್ಷಕ್ಕೂ ಹಿಂದೆ ಗರಡಿ ಸ್ಥಾಪನೆ, 400-500 ವರ್ಷಕ್ಕೆ ಹಿಂದೆ ಗರುಡಿ ಸ್ಥಾಪನೆ ಮಾಡಿಕೊಂಡು ಈ ಭಾಗದಲ್ಲಿ ಹೋದದ್ದು ಕುರುಹುಗಳು ಉಂಟು. ನಾವು ಈಗ ಕಟ್ಪಾಡಿ ಏಣಗುಡ್ಡೆ ಗ್ರಾಮದ ಶ್ರೀ ಬಬ್ಬು ಸ್ವಾಮಿ ದೈವಸ್ಥಾನದ ಸಾನ್ನಿಧ್ಯದಲ್ಲಿ ನಾವು ಇದ್ದೇವೆ. ಈ ಸಂದರ್ಭದಲ್ಲಿ ಬಬ್ಬು ಸ್ವಾಮಿಯ ಕುರಿತಾಗಿ ಕೆಲವು ವಿಚಾರಗಳನ್ನು ತಿಳಿಸಬೇಕು, ಹೇಳಬೇಕಂತೇಳಿ ಹೇಳುವ ದೃಷ್ಟಿಯಿಂದ ಆ ಮಹಾಶಕ್ತಿಯ ಬಗ್ಗೆ ನಮಗೆ ಗೊತ್ತಿರುವಂಥ ಅಲ್ಪ ಸ್ವಲ್ಪ ಕೆಲವು ವಿಚಾರಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ವಿಶೇಷವಾಗಿ 4 ಶತಮಾನಗಳ ಹಿಂದೆ, 400 ವರ್ಷಕ್ಕೂ ಹಿಂದೆ ಬಬ್ಬು ಸ್ವಾಮಿ ಒಂದು ದೈವಿಕ ಶಕ್ತಿಯಾಗಿ ಜನನಕ್ಕೆ ಬಂದದ್ದು ಚರಿತ್ರೆಯಲ್ಲಿ, ಪಾಡ್ದನದ ಆಧಾರದಲ್ಲಿ ಮತ್ತು ಅನೇಕ ವಿಚಾರಗಳು, ಕತೆ ಹಂದರಗಳಲ್ಲಿ ನಮಗೆ ತಿಳಿದು ಬರುವಂಥ ವಿಚಾರವಾಗಿದೆ. ನಮ್ಮ ತುಳುವಿನಲ್ಲಿ ವಿಶೇಷವಾಗಿ ಬಡಕೈ ಬಾರ್ಕೂರುಡ್ದು ತೆನ್ಕೈ ಚಂದ್ರಗಿರಿ ಮುಟ್ಟ ಮುಡೈ ಘಟ್ಟದ ಗರುಡ್ದು ಪಡ್ಡೈ ಕಡಲ ತಡಿ ಮುಟ್ಟ ಈ ತುಳುನಾಡು. ವಿಸ್ತಾರವಾಯಿನ ತುಳುನಾಡು ಅವು ದೈವಿಕ ಶಕ್ತಿಡು, ಮಾಯದ ಶಕ್ತಿಡು ಮೆರೆಯಿನ ಬಬ್ಬು ಸ್ವಾಮಿ. ಆ ಬಬ್ಬು ಸ್ವಾಮಿನ ಕಲೆ ನಿಲೆ ಚರಿತ್ರೆನು ಆಯನ ಪುಟ್ಟ ಬಲಕೆ ಒಂಜಾತು ವಿಚಾರನು ತೆರಿನಾತೆ ಅನ್ ಪಂಡ್ರೆಗೆ ಈ ಸಂದರ್ಭಡು ಪ್ರಯತ್ನ ಮಲ್ಪವೆ. ಈ ಕ್ಷೇತ್ರದ ಬಗ್ಗೆ ಹೇಳುವುದಾದರೆ, ನಮಗೆ ಹಿರಿಯರಿಂದ, ನಮ್ಮ ಪೂರ್ವಜರಿಂದ ತಿಳಿದು ಬಂದಂಥ ವಿಚಾರವಾಗಿ, ಮತ್ತು ನಮಗೂ ನಮ್ಮ ಶಾಲಾ ಜೀವನ, ನಮ್ಮ ಬಾಲ್ಯದಲ್ಲಿಂದ ತಿಳಿದು ಬಂದ ಕೆಲವು ವಿಚಾರಗಳನ್ನು ಹೇಳುವುದಾದರೆ, ಈ ಕ್ಷೇತ್ರ ಇಲ್ಲಿ ಬಬ್ಬು ಸ್ವಾಮಿ ನೆಲೆ ನಿಂತು ಸುಮಾರು 400 ವರ್ಷಗಳ ಹಿಂದೆ, 4 ಶತಮಾನಗಳ ಹಿಂದೆ ಈ ಒಂದು ಪವಿತ್ರ ಸ್ಥಳದಲ್ಲಿ ಬಬ್ಬು ಸ್ವಾಮಿಯ ನೆಲೆ ಆಯಿತು ಅಂತೇಳಿ ನಮಗೆ ಅನೇಕ ಮೂಲಗಳಿಂದ ತಿಳಿದು ಬರುತ್ತದೆ. ವಿಶೇಷವಾಗಿ ನಾವು ಇದೇ ಸ್ಥಳದಲ್ಲಿ ಒಂದು ಸಣ್ಣ ಓಣಿ ಇತ್ತು. ಈ ಓಣಿಯಲ್ಲಿ ಶಾಲೆಗೆ ಹೋಗ್ತಾ ಇದ್ದಂಥದ್ದು, ಹೈಸ್ಕೂಲು ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಶಾಲೆಗೆ ಹೋಗ್ತಾ ಇರುವಾಗ ಒಂದು ಹಳೆಯ ಕಟ್ಟಡದಲ್ಲಿ ಇಲ್ಲಿ ಬಬ್ಬು ಸ್ವಾಮಿಯ ಪೂಜೆ ಪುರಸ್ಕಾರಗಳು ಆಗ್ತಾ ಇರುವಂಥದ್ದು. ಈ ಪರಿಸರದಲ್ಲಿ ಇಲ್ಲಿಗೆ ಬಂದು ಬಬ್ಬು ಸ್ವಾಮಿಗೆ ಕೈ ಮುಗಿದು ಶಾಲೆಗೆ ಹೋಗುವಂಥದ್ದು ಒಂದು ಪದ್ಧತಿಯನ್ನು ನಮ್ಮ ಎಳೆಯ ವಯಸ್ಸಿನಲ್ಲಿ, ನಾವು ಸುಮಾರು ನನ್ನ 13-14ನೇ ವಯಸ್ಸಿನಲ್ಲಿ ಇಲ್ಲಿ ಹೋಗ್ತಾ ಇರುವಂಥದ್ದು ಒಂದು ರೂಢಿಯಾಗಿ ಬಂದಿತ್ತು. ಬಹಳ ವಿಶೇಷವಾದ ಸ್ಥಳವಾಗಿ ಹಿಂದಿನ ಆ ಕಾಲಘಟ್ಟದಲ್ಲಿ ಅಣ್ಣಯ್ಯ ಅಂತೇಳಿ ಹೇಳುವವರು ಇಲ್ಲಿ ಪೂಜೆಯನ್ನು ಮಾಡ್ತಾ ಇದ್ರು. ಒಂದು ಗುಡಿ ಇತ್ತು, ಇಲ್ಲಿ ಜೀರ್ಣಾವಸ್ಥೆಯಲ್ಲಿ ಇತ್ತು. ಮತ್ತು ಪೂಜೆ ಕಾರಣಾಂತರದಿಂದ ಆ ಒಂದು ಪೂಜಾ ಕೈಂಕರ್ಯಗಳು ನಿಂತು ಹೋದ ತರುವಾಯ ಸ್ವಾಭಾವಿಕವಾಗಿ ಆ ಮಣ್ಣಿನ ಕಟ್ಟಡವು ಬಿದ್ದು ಅಜೀರ್ಣಾವಸ್ಥೆಯಲ್ಲಿ ಬಿದ್ದು ಹೋಗುವಂಥ ಪರಿಸ್ಥಿತಿ ಬಂತು. ಬಹುಶಃ 1 ವರ್ಷದ ಹಿಂದೆ ಅದು ನೋಡಿದ್ರೆ ಇದಕ್ಕೆ ವಿಶೇಷವಾಗಿ ಕೂಸ್ಪಲ್ಲ ಅಂತೇಳಿ ಒಂದು ಹೆಸರು, ಅಂದ್ರೆ ಯಾರಿಗೂ ಬೇಡವಾದ ಸ್ಥಿತಿಯಲ್ಲಿ ಇದ್ದಂಥ ಒಂದು ಸ್ಥಳ. ಇಲ್ಲಿ ಯಾರೂ ಬರ್ತಾ ಇರಲಿಲ್ಲ. ಈ ಗುಡಿ ಆಗುವ ಮೊದಲು ಈ ಸ್ಥಳಕ್ಕೆ ಯಾರೂ ಬರದೇ ಇರುವಂಥ ಸ್ಥಿತಿಯಲ್ಲಿ ಅಂಥ ಒಂದು ಜೀರ್ಣಾವಸ್ಥೆಯಲ್ಲಿ ಇದ್ದಂಥ ಒಂದು ಸ್ಥಳ. ಅಲ್ಲಲ್ಲಿ ಪಲ್ಲಗಳು ಇದ್ದು ಏನು ಯಾರೂ ಬಾರದೇ ಇರುವಂಥ ಸ್ಥಳವಾಗಿ ಇತ್ತು. ಗ್ರಾಮದ ದೇವರು ಶ್ರೀ ದುರ್ಗಾ ಪರಮೇಶ್ವರಿ ಏಣಗುಡ್ಡೆ. ಈ ಗುಡಿಯ ಪೂರ್ವ ಭಾಗದಲ್ಲಿ, ಸುಮಾರು 1/2 ಮೈಲು ಪೂರ್ವ ಭಾಗದಲ್ಲಿ ಸರಿ ನೇರವಾಗಿ ಪೂರ್ವಕ್ಕೆ ಇದೆ. ವಿಶೇಷವಾಗಿ ಆ ದೇವಸ್ಥಾನ ನಿರ್ಮಾಣದ ಚರಿತ್ರೆ ಒಂದು ರೀತಿ ಆದರೆ, ಅದು ಚರಿತ್ರೆ ಒಂದು ರೀತಿ ಉಂಟು. ಎರಡನೇದು ಏನಂತ ಹೇಳಿದರೆ, ನಾನು ಹಿರಿಯರು ಹೇಳಿದ್ದು, ಪಾಡ್ದನದಲ್ಲಿ ಬಂದದ್ದು ಹಿರಿಯರು ಹೇಳಿದ್ದು ಎಲ್ಲವನ್ನು ಕ್ರೋಢೀಕರಿಸಿಕೊಂಡು ಹೇಳುವುದಾದರೆ, ಕೋಟಿ ಚೆನ್ನಯ್ಯರು 400 ವರ್ಷಕ್ಕೂ ಹಿಂದೆ ಗರಡಿ ಸ್ಥಾಪನೆ, 400-500 ವರ್ಷಕ್ಕೆ ಹಿಂದೆ ಗರುಡಿ ಸ್ಥಾಪನೆ ಮಾಡಿಕೊಂಡು ಈ ಭಾಗದಲ್ಲಿ ಹೋದದ್ದು ಕುರುಹುಗಳು ಉಂಟು. ನಾವೀಗ ದೈವಸ್ಥಾನದ, ನಾವು ಹೇಳುವಂಥ ನಮ್ಮ ಬಬ್ಬು ಸ್ವಾಮಿ ಈ ದೈವಸ್ಥಾನದ ಸರಿ 3 ದಿಕ್ಕಿಗೆ ಹೆಚ್ಚು ಕಡಿಮೆ ಒಂದು 100 ಮೀಟರ್ ಉದ್ದಕ್ಕೆ ನಮ್ಮ ಓಲ್ಡ್ MBC ರಸ್ತೆ ಇದೆ. ರಸ್ತೆಗೆ ತಾಗಿ ಅಲ್ಲಿಯೇ ಒಂದು ದೊಡ್ಡ ಅಶ್ವತ್ಥ ಮರ, ಒಂದು 100 ವರ್ಷದ ಹಿಂದಿನ, ಒಂದು 400-500-600 ವರ್ಷ ಆದದ್ದೊಂದು ಅಶ್ವತ್ಥ ಮರ ಈಗಲೂ ಇದೆ, ಕಟ್ಟೆಯ ರೀತಿಯಲ್ಲಿ ಇದೆ ಅಲ್ಲಿ. ಆ ಅಶ್ವತ್ಥ ಮರದ ಹತ್ತಿರ ನಮ್ಮ ಕೋಟಿ ಚೆನ್ನಯ್ಯರು ಗರಡಿ ಸ್ಥಾಪನೆ ಮಾಡಿಕೊಂಡು 500 ವರ್ಷದ ಹಿಂದೆ
ಈ ಭಾಗದಲ್ಲಿ ಬಂದಾಗ ಈ ಕ್ಷೇತ್ರಕ್ಕೆ ಹೊಂದಿಕೊಂಡಂತ ನಮ್ಮ ದೇವಸ್ಥಾನ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ತಾಯಿಯಲ್ಲಿ ಅಪ್ಪಣೆ ಪಡೆದು ಈ ದಾರಿಯಾಗಿ ಬಂದರಂತೆ ಉಲ್ಲೇಖ ಇದೆ. ಈ ದಾರಿಯಲ್ಲಿ ಬಂದಾಗ ಈ ಬಬ್ಬುಸ್ವಾಮಿ ದೇವಸ್ಥಾನದ ಎದುರು ಬದಿಯಲ್ಲಿರುವಂತಹ ಅಶ್ವತ್ಥ ಕಟ್ಟೆಯ ಅಲ್ಲಿ ನಿಂತು ಪಡುದಿಕ್ಕಿಗೆ ದೇವಸ್ಥಾನದ ದಿಕ್ಕಿಗೆ ಮುಖ ಮಾಡಿ ಕಾಣಿಕೆ ಹಾರಿಸಿದಂಥದ್ದು, ಗರಡಿ ಹತ್ತಿರ ಹೋಗಿ ಬಿದ್ದಂಥದ್ದು ಹಿರಿಯರು ಹೇಳಿದಂಥ ವಿಚಾರವಾಗಿ ನಮಗೆ ಇವತ್ತಿಗೂ ನೆನಪಿದೆ. ಅದೇ ನೇರವಾಗಿ 100 ಮೀಟರ್ ಹತ್ತಿರದಲ್ಲೇ ಈ ಬಬ್ಬುಸ್ವಾಮಿಯ ದೇವಸ್ಥಾನವೂ ಇದೆ. ಸ್ಥಳವನ್ನು ಅಗೆದು ಸರಿ ಸಮತಟ್ಟು ಮಾಡುವ ಸಂದರ್ಭದಲ್ಲಿ ಅನೇಕ ಕುರುಹುಗಳು ಇಲ್ಲಿ ಸಿಕ್ಕಿದೆ. ಈ ಸ್ಥಳದಲ್ಲಿ ಹಿಂದೆ ದೇವಸ್ಥಾನದಲ್ಲಿ ಇದ್ದಂಥ ಅನೇಕ ಬಬ್ಬುಸ್ವಾಮಿಗೆ ಸಂಬಂಧಪಟ್ಟಂಥ ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಅನೇಕ ಕಡ್ಸಲೆ ಇರ್ಬೋದು, ಮಣಿಮಂಚವು ಕುರುಹುಗಳಿರ್ಬೋದು, ಅನೇಕ ವಸ್ತುಗಳು ಸಿಕ್ಕಿದೆ. ಅದು ಈ ಸಂದರ್ಭದಲ್ಲಿ ನಮಗೆ ಉಪಯೋಗಕ್ಕೆ ಬರುವಂಥ ಸ್ಥಿತಿಯಲ್ಲಿ ಇರದಿದ್ದರೂ ಕೂಡ ಅದನ್ನು ನಾವು ಆ ಕುರುಹುಗಳನ್ನು ಭದ್ರವಾಗಿ ಜೋಪಾಸನವಾಗಿ ಇಟ್ಟಿದ್ದೇವೆ. ಅದರಲ್ಲಿ ಒಂದು ಕಡ್ಸಲೆಯನ್ನು ಅಲ್ಲಿ ಹಿಂದಿನ ಕಡ್ಸಲೆಯನ್ನೇ ಆ ಮಂಚವನಲ್ಲಿ ಇಟ್ಟಿದೆ. ಪ್ರತಿ ಸಂಕ್ರಮಣದ ದಿನ ಈ ಸಾನ್ನಿಧ್ಯದಲ್ಲಿ ಸಾಮೂಹಿಕ ಪೂಜೆ ನಡೀತದೆ. ವಿಶೇಷತೆ ಏನಂತ ಹೇಳಿದರೆ ಹೆಚ್ಚು ಕಡಿಮೆ ತಿಂಗಳಿಗೊಂದು ಸಲ ಇಲ್ಲಿ ತಂಬಿಲ ಅಂತೇಳಿ ಸಾಮೂಹಿಕವಾಗಿ ನಡೆಯುವಂಥ ಒಂದು ವಿಶೇಷ ಕಾರ್ಯಕ್ರಮ ಇದೆ. ಯಾವುದೇ ಜಾತಿ ನೀತಿ ಭೇದ ಭಾವ, ಯಾರು ಮೇಲೆ ಕೆಳಗೆ ಬಡವ ಬಲ್ಲಿದ ಯಾವುದೂ ಭೇದ ಭಾವ ಇಲ್ಲದೆ ಎಲ್ಲರೂ ಒಟ್ಟಿಗೆ ಸೇರಿ ಒಂದೇ ಪಂಕ್ತಿಯಲ್ಲಿ ಸೇರಿಕೊಂಡು ಆಹಾರ ಸೇವಿಸುವಂಥ ವ್ಯವಸ್ಥೆಯನ್ನು ಬಹಳ ವಿಶೇಷವಾದ ಒಂದು ವ್ಯವಸ್ಥೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದೊಂದು ಸಂಕೇತ, ಇದೊಂದು ಸಾಮರಸ್ಯದ ಪ್ರತೀಕ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅಜೀರ್ಣಾವಸ್ಥೆಯಲ್ಲಿ ಈ ಗುಡಿ ಬಿದ್ದು ಹೋದ ನಂತರ ಈ ಪರಿಸರದಲ್ಲಿ ಬೇರೆ ಬೇರೆ ಗರಡಿ ಇರ್ಬೋದು, ಬೇರೆ ಬೇರೆ ಸ್ನಾನ ಮಂದಿರ ಇದರ ಗರಡಿ ಪ್ರಶ್ನಾ ಚಿಂತನೆಯಲ್ಲಿ ಈ ಸ್ಥಳದ ಬಗ್ಗೆನೇ ಪ್ರಶ್ನೆಯಲ್ಲಿ ಬಂದಂಥ ವಿಚಾರಗಳು ಅನೇಕ ಸಂದರ್ಭಗಳಲ್ಲಿ ಬಂದಿವೆ. ಆ ದಿಸೆಯಲ್ಲಿ ಈ ಸಾನ್ನಿಧ್ಯವನ್ನು ಮತ್ತೆ ಪುನಃ ಜೀರ್ಣೋದ್ಧಾರ ಮಾಡುವ ದೃಷ್ಟಿಯಲ್ಲಿ ಆ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಅವನ ಭಕ್ತರು ಎಲ್ಲರೂ ಊರಿನವರನ್ನೆಲ್ಲರನ್ನು ಸೇರಿಸಿಕೊಂಡು ಎಲ್ಲರೂ ಇದಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ಗ್ರಾಮದವರನ್ನು ಸೇರಿಸಿಕೊಂಡು ಪ್ರಶ್ನಾ ಚಿಂತನೆಯನ್ನು ಇಲ್ಲಿ ಇಟ್ಟ ಮೇರೆಗೆ ಪ್ರಶ್ನೆಯಲ್ಲಿ ಅನೇಕ ಸಂಗತಿಗಳು ಕಂಡುಕೊಂಡ ಮೇರೆಗೆ ನಾವು ಎಣಿಸದ ರೀತಿಯಲ್ಲಿ ಇವತ್ತು ಬಹಳ ಒಳ್ಳೆಯ ರೀತಿಯ ಒಂದು ಗುಡಿ ನಿರ್ಮಾಣ ಆಗಿದೆ. ಪ್ರಶ್ನಾ ಚಿಂತನೆಯಲ್ಲಿ ಅದಕ್ಕೆ ಕ್ಷೇತ್ರದ ಮುಂಬರುವ ದಿನಗಳಲ್ಲಿ ಕ್ಷೇತ್ರದ ಬೆಳವಣಿಗೆಗಾಗಿ ಅನೇಕ ಪರಿಹಾರ ಕಾರ್ಯಕ್ರಮಗಳನ್ನು ಕೈಗೊಂಡು ಇದನ್ನು ಜೀರ್ಣೋದ್ಧಾರ ಮಾಡುವಂಥ ಮತ್ತೆ ಪುನಃ ಇದನ್ನು ಹಿಂದಿನ ಸ್ಥಿತಿಗೆ ಒಳ್ಳೆಯ ರೀತಿಯಲ್ಲಿ ತರುವಂಥ ವ್ಯವಸ್ಥೆ ಮಾಡಬೇಕು ಅಂತೇಳಿ ಮಾಡಿದ ಮೇರೆಗೆ ನಮಗೆ ಆಶ್ಚರ್ಯವಾಗ್ತದೆ. ಬಹಳ ಸಂಕ್ಷಿಪ್ತ ಸಮಯದಲ್ಲಿ ಈ ಗುಡಿ ನಿರ್ಮಾಣ ಆಯಿತು. ಎಲ್ಲರೂ ಹೇಳುವ ಹಾಗೆ ಇಂಥ ಒಂದು ಒಳ್ಳೆಯ ವಾಸ್ತು ಶೈಲಿಯಲ್ಲಿ ಆದ ಗುಡಿ ಪಕ್ಕನೆ ಹತ್ತಿರದಲ್ಲಿ ಎಲ್ಲಿಯೂ ಇಲ್ಲ ಅಂತೇಳಿ ಹೇಳುವಂಥದ್ದು ಬರ್ತದೆ. ಅಷ್ಟು ಒಳ್ಳೆಯ ರೀತಿಯಲ್ಲಿ ಈ ಗುಡಿ ನಿರ್ಮಾಣ ಆಗಿದೆ. ನಿರ್ಮಾಣ ಆಗಿ ಪ್ರಥಮ ವರ್ಷದಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ವಾರ್ಷಿಕ ಮಹೋತ್ಸವ ಅವನದ್ದು ನಡೆದು ಒಳ್ಳೆಯ ರೀತಿಯಲ್ಲಿ ನೇಮೋತ್ಸವವನ್ನು ಜರುಗಿಸಲಾಗಿದೆ. ಇದು 2ನೇ ವರ್ಷ ಈ ನೇಮೋತ್ಸವಕ್ಕೆ ನಾವು ತಯಾರಿಯನ್ನು ಮಾಡ್ತಾ ಇದ್ದೇವೆ. ಈಗ ಈ ಸ್ಥಳ ಇಷ್ಟು ವೈಭವರವಾಗಿ ಬಂತು ಅಂತೇಳಿದರೆ ಬಹಳ ಆಶ್ಚರ್ಯವಾದ ಸಂಗತಿ ಅಂತೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಾನು.